ಜಮಿಯತುಲ್ ಸಾಅದಾ ಅಸೋಸಿಯೇಷನ್ ಮಾಂಸ ವ್ಯಾಪಾರಸ್ಥರ ಸಂಘದ ವತಿಯಿಂದ ಉಚಿತ ಪುಸ್ತಕ ವಿತರಣೆ ಸಮಾರಂಭ ನಡೆಯಿತು. ಮಂಗಳೂರಿನ ಕುದ್ರೋಳಿಯಲ್ಲಿರುವ A1 ಬಿಲ್ಡಿಂಗ್ನಲ್ಲಿ ಸಂಘದ ಕಚೇರಿಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಕಾರ್ಪೊರೇಟರ್ ಅಬ್ದುಲ್ ಅಜೀಜ್ ಅವರು ಪುಸ್ತಕ ವಿತರಿಸಿ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಮುಂದಿನ ಉತ್ತಮ ಭವಿಷ್ಯಕ್ಕೆ ನಾಂದಿ ಹಾಕಲಿದೆ. ಇದರ ಸದುಪಯೋಗ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ದೊರಕುವಂತಾಗಲಿ ಎಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶುಭ ಹಾರೈಸಿದ್ರು. ವಿದ್ಯಾರ್ಥಿಗಳೇ, ಬಹಳ ಸಂತೋಷವಾಗುತ್ತಿದೆ. ಸಹದಾ ಅಸೋಸಿಯೇಷನ್ ಅವರು ಕಳೆದ 20 ವರ್ಷಗಳಿಂದ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಪುಸ್ತಕವನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಹಲವು ಬಾರಿ ಅವರ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಬಹಳ ಒಂದು ಉತ್ತಮ ಕಾರ್ಯ. ಬಡ ವಿದ್ಯಾರ್ಥಿಗಳು ಪುಸ್ತಕ ಇಲ್ಲದೆ ಶಾಲೆಗಳಲ್ಲಿ ಹಿಂದುಳಿದಬಾರದು ಅಂತೇಳಿ ತೀರ್ಮಾನಿಸಿ 1ರಿಂದ 10ನೇ ತರಗತಿಯ ತನಕ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮಾಂಸ ವ್ಯಾಪಾರಸ್ಥರ ಸಂಘದ ರಾಜ್ಯ ಉಪಾಧ್ಯಕ್ಷ ಆಲಿ ಹಸನ್, ಮಾಂಸ ವ್ಯಾಪಾರಸ್ಥರ ಸಂಘದ ನಗರಾಧ್ಯಕ್ಷ ಜೆ ಅಬ್ದುಲ್ ಖಾದರ್, ಸಂಶುದ್ದೀನ್, HBT, ಸುಭಾಷ್, ಮೊಯ್ದಿನ್ ಮೋನು, ವಸಂತ್ ಟೇಲರ್, ಬಶೀರ್, ಇಸ್ಮಾಯಿಲ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ V4 News 24/7 ಮಂಗಳೂರು.